പോയി മസാല ಸರ್ಪ್ರೈಸ್ 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 ಯಾನ್ ಸ್ವಲ್ಪ ಬೈದೆ ಗೊತ್ತುಂಡಿ ನಮಸ್ಕಾರ ಕುಡ್ಲ ಇನಿ ನಮ್ಮ ಕದ್ರಿದಲ್ಪ ಕೈ ತಳ್ದ ಪ್ರಾಕ್ಸ್ ಫಾಸ್ಟ್ ಫುಡ್ಗೆ ಬೈದ ತೂಕ ಅಲ್ಪದ ಟೇಸ್ಟ್ ಎಂಚೊಪ್ಪುಣೊಂದು ಸ್ಟೇಟ್ಯೂ ಹಾಯ್ ಹಲೋ ನಮಸ್ಕಾರ ನಮಗೆ ನಮ್ಮ ಮುಖ್ಯದ ಬಿನ್ನರಿಗೆ ನಮಸ್ಕಾರ ಇನ್ನು ನಮ್ಮ ಓಲ್ಡ್ ಪ್ರಾಕ್ಸಿಗೆ ಬೈದ ಇದು ನಮ್ಮ ಮಂಗಳೂರು ದಿ ಬೆಸ್ಟ್ ಅನ್ಕೊಂಡ್ರಿ ನಮ್ಮ ಬರ್ಗರ್ ಇಂಟರ್ಮೀಡಿಯೇಟ್ ಕೂಡಿ ಅವತ್ತು ರೆಸ್ಟೋರೆಂಟ್ ಅವಾಗ 2003 the old prax best in the Bangalore. Doing for the first time ನಮ್ಮ ಬರ್ಗರ್ ನಮ್ಮ ಮ್ಯಾಂಗ್ಳೂರ್ ಲಾಂಚ್ ಆದದ್ದು ಬಂದ್ವಿ it almost must items ಉಂಟು ಡೆಲಿವರಿ ಹೋಮ್ ಡೆಲಿವರಿ ಮಾತ್ರ ಉಂಟು ಈವನ್ ಅಂದರೆ KFC ಬರ್ಗರ್ ಇಂಚಿನ ಮತ್ತು ಟೈಪ್ ಬರ್ಗರ್ ಮತ್ತು ಉಂಡುತ್ತದೆ ಅವ್ರು ఇక్కడ ಇಂಚಿಗೆ ಬರೋಡೆ ಅಂಡ್ ಎನ್ನ ಫೇವ್ರೇಟ್ ಅದೇ ಅದು ಬಿರಿಯಾನಿ ಆರ್ಡರ್ ಮಾಡಿದೆ ಬಿರಿಯಾನಿ ನೂಡಲ್ಸ್ ಮಾತೊಂದು ನಾನು ಫೈನಲಿ ಬಿರಿಯಾನಿ ಆರ್ಡರ್ ಮಾಡಿದೆ ಬಟ್ ಈಗ ಮಸ್ತ್ ದಿನಾಂಡ್ ಬಿರಿಯಾನಿ ತಿನ್ನಂದೆ ಬಿರಿಯಾನಿಲ ಮುಲ್ಕದ ಮಸ್ತ್ ಫೇಮಸ್ ಅಂದ್ರೆ ಸೊ ಬಿರಿಯಾನಿ ಟೇಸ್ಟ್ ಮಾಡಿ ಕಂಪನಿಗೆ ಹೆಚ್ಚಿಕೊಂಡು ನನಗೆ ಆರ್ಡರ್ ಮಾಡಿದ್ದು ಸ್ಪೆಷಲ್ ರೋಸ್ಟೆಡ್ ಚಿಕನ್ ಅವಳಿಗೆ ಟೇಸ್ಟ್ ಮಾಡ್ಬೋದು ಲೆಟ್ಸ್ ಟೇಸ್ಟ್ ಮಾಡ್ತೀವಿ ಚಿಕನ್ ತಿಪ್ಪ ರಿಚ್ ಆಲ್ಮೋಸ್ಟ್ KFC cheese burger ಇದೆಲ್ಲ ಟೇಸ್ಟ್ ತೂಕ ಇಟ್ಕೊಂಡ್ರೆ ಹೋಗಿ ಮಸಾಲ ಬರ್ಗರ್ very very nice taste ಮಾಡ್ತೀವಿ ನಿಖಲ ಕುಡ್ಲದಕ್ಲಾದಿತ್ತು ನಿಖಲು ಡೆಫಿನೆಟ್ಲಿ ಟ್ರ್ಯಾಕ್ಸ್ಗೆ ಬರಡೊಂದು ಪನ್ನೊಂದು ನನ್ನ ನೆಕ್ಸ್ಟ್ ವಿಡಿಯೋ ಈಗ ಅಂಟಿಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಲಿ ಥ್ಯಾಂಕ್ ಯು